ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾನಹಾನಿಕಾರಕವಾಗಿ ಮಾತನಾಡಿದ್ದನ್ನು ಪ್ರಶ್ನಿಸಿ ದೂರು ನೀಡಿದ್ದ ಈಶ್ವರಿ ಪದ್ಮುಂಜ ಅವರ ಬಗ್ಗೆ ಟೀಕೆ ಮಾಡಿದ ಸುನಿಲ್ ಪಣಪಿಲ ಎಂಬವರ ವಿರುದ್ಧ ಇದೀಗ ಸುಬ್ರಹ್ಮಣ್ಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ದೂರು ನೀಡಿದ ಕಡಬ ತಾಲೂಕಿನ ಪದ್ನಡ್ಕ ಮನೆಯ ರತೀನ್ ಎಂಬವರು ಸುನಿಲ್ ಪಣಪಿಲ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಪರ ಮಾತನಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ಟರ ವಿರುದ್ಧ ದೂರು ನೀಡಿದ ಮಹಿಳೆ ಒಮ್ಮೆ ಮತ್ತೊಂದು ಧರ್ಮ ಗ್ರಂಥಗಳನ್ನು ಓದಲಿ, ಮಹಿಳೆಯರು ಮಕ್ಕಳನ್ನ ಹೆರುವ ಯಂತ್ರ ಅಂತ ಉಲ್ಲೇಖಿಸಿದ ವಾಕ್ಯಗಳ ಬಗ್ಗೆ ಈ ಮಹಿಳೆ ಯಾರಿಗೆ ದೂರು ನೀಡ್ತಾರೆ, ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಸಾರಿದ ಧರ್ಮ ನಮ್ಮದು, ನಮ್ಮ ಧರ್ಮಕ್ಕೂ ಅವರ ಧರ್ಮಕ್ಕೂ ವ್ಯತ್ಯಾಸ ತಾಳೆ ಹಾಕಿ ನೋಡದೆ ಈ ಮಹಿಳೆಗೆ ಕಾಂಗ್ರೆಸ್ ಸರ್ಕಾರ ಒಂದು ನಿಗಮ ಮಂಡಳಿ ಕೊಡಬಹುದು, ಡಾಕ್ಟರ್ ಜಿ ಅವರನ್ನ ಮುಟ್ಟಲು ಅವರಪ್ಪ ಬಂದ್ರು ಬಿಡಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಇದು ಕೋಮು ಪ್ರಚೋದನೆ ಮಾಡುವ ಹಾಗೂ ಎರಡು ಧರ್ಮಗಳ ನಡುವೆ ದ್ವೇಷ ಭಾವನೆ ಉಂಟು ಮಾಡುವ ಸಾಧ್ಯತೆ ಇರೋದ್ರಿಂದ ಸುನಿಲ್ ಪಣಪಿಲ ಹೆಸರಿನ ಫೇಸ್ಬುಕ್ ಖಾತೆಯನ್ನು ಹೊಂದಿರುವ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.